ತೋಟದ ಕೆರೆಗೆ ಬಿದ್ದ ಮೊಸಳೆಯೊಂದನ್ನು ರಕ್ಷಿಸಿದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಕಡಬದ ಪುಣಚ್ಚಪಾಡಿ ಎಂಬಲ್ಲಿ ನಡೆದಿದೆ. ಪುಣಚ್ಚಪಾಡಿ ಗ್ರಾಮದ ಕುಮಾರಮಂಗಲಕ್ಕೆ ಅರಣ್ಯ ಇಲಾಖೆಯವರು ಆಗಮಿಸಿ ಮೊಸಳೆಯನ್ನ ರಕ್ಷಣೆ ಮಾಡಿ ಮತ್ತೆ ಕುಮಾರಧಾರ ನದಿಗೆ ಬಿಟ್ಟಿದ್ದಾರೆ. ಕಡಬ ತಾಲೂಕು ಪುಣಚ್ಚಪಾಡಿ ಗ್ರಾಮದ ಕುಮಾರಮಂಗಲ ನಿವಾಸಿ ಚನ್ನಿಯಪುರ ತೋಟದಲ್ಲಿರುವಂತಹ ಕೆರೆಗೆ ಮೊಸಳೆ ಬಿದ್ದಿರುವ ವಿಷಯ ಆತಂಕಗೊಂಡ ಮನೆ ಮಂದಿ ತಕ್ಷಣ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ. ಮಾಹಿತಿಯ ಮೇರೆಗೆ ಬಂದ ಪುತ್ತೂರು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಕ್ಷಿಪ್ರವಾಗಿ ಸ್ಥಳಕ್ಕೆ ತೆರಳಿ ಮೊಸಳೆಯನ್ನ ರಕ್ಷಣೆ ಮಾಡಿದ್ದಾರೆ. అయినే తుల్ల యాతి टिप्पू सर उनका पक्के तो लाइन पे जाने क्या आता राउंड आते तो आवाज भी अंत आड़े इधर चल रहा है ना